ಅಂದ್ರೆ ನಿಂತಿದೆ ಅಂತ ಅರ್ಥ. ಆ ಗಂಟೆಯ ಸದ್ದು ಕೇಳಿಸ್ತಾ ಉಂಟು ಅಂತ ಆದ್ರೆ ಎತ್ತು ತಿರುಗುತ್ತಾ ಇರ್ತದೆ. ಹೌದು, ನಿಂತಲ್ಲಿ ನಿಂತರೆ ಗಂಟೆ ಸದ್ದು ಕೇಳುದಿಲ್ಲ. ಕೇಳುದಿಲ್ಲ. ಅದು ನಿಂತ ಕ್ಷಣ ನಾನು ಹೋಗಿ ಒಂದು ಹೊಡಿತೇನೆ, ಮತ್ತೆ ಇವತ್ತು ಅರ್ಥ ಹೊಡಿತಲ್ವಾ. ಇಲ್ಲಿ ನಿಂತೆ ಅಲ್ಲಾಡಿಸಿದ್ರೆ ನಿಂತಲ್ಲಿಂದಲೇ ಕೊರಳಲ್ಲಾಡಿಸ್ತಾ ಎತ್ತು ನಿಂತರೆ ಆಗ ಇವ ಹೇಳಿದ್ದಾನೆ, ಅದು ಎತ್ತು ಸ್ವಾಮಿ, ನಿಮ್ಮ ಹಾಗೆ ತರ್ಕ ಪಂಡಿತ ಅಲ್ಲ. ಹೌದಾ? ಹೌದು. ಈಗ ಎತ್ತು ತರ್ಕ ಪಂಡಿತ ಹೌದಾ ಅಲ್ವಾ? ಗಾಣಕ್ಕೆ ಎತ್ತನ್ನು ಹೂಡಿದವ ಸ್ವಲ್ಪ ತರ್ಕ ಮಾಡಬೇಡ. ನಾನು ಅದು ಹೇಳುದು. ಏನು ಈಗ ನೀನು ಸ್ವಲ್ಪ ಆದ್ರೂ ತರ್ಕ ಮಾಡಬೇಡ. ಈಗೆಲ್ಲ ಒಂದು ದೇಶ ಆಳುವಂತ ಹೊಣೆ ಅಂದ್ರೆ ನನ್ನ ಆವತ್ತಿನ ಸಂದರ್ಭ ಆಗಿತ್ತು. ಈಗ ದೇಶದ ಬಗ್ಗೆ ಚಿಂತಿಸುವುದಕ್ಕಿಂತಲೂ ಹೆಚ್ಚು ಅಣ್ಣ ಸತ್ತು ಹೋದನಲ್ಲ ಎನ್ನುವ ಬೇಸರ, ಪ್ರತೀಕಾರ ಬುದ್ಧಿಗಿಂತ ಹೆಚ್ಚು ಬೇಸರ. ಹೌದು, ನೋವಿರ್ತದೆ. ಈಗ ಅಲ್ಲ ಹೇಳುವುದಲ್ಲ, ಆದ್ರೂ ಒಂದು ದೇಶವನ್ನು ಸಂರಕ್ಷಿಸುವ ಹೊಣೆ ಹೊತ್ತವ ಅಂದ ಮೇಲೆ ಆ ಕುರಿತಾಗಿ ಏನಾದ್ರೂ ಅಲ್ಲ, ಯಾರು ಹೇಳೂ ಇಲ್ವೋ ನಿಮ್ಗೆ? ಹೇಳುವವರು ಅಲ್ಲ, ನಾನು ತುಂಬಾ ಸಮಯ ಹೇಳಲಿಲ್ಲ ಅಣ್ಣ ಸತ್ತಿದ್ದಾನೆ ಅಂತ. ತುಂಬಾ ಸಮಯ ಹೇಳಲಿಲ್ಲ. ಮತ್ತೆ ನನ್ನಲ್ಲಿ ನಮ್ಮ ಹಿರಿಯರೆಲ್ಲ ಬಹಳ ಪ್ರಯತ್ನ ಪಟ್ಟು ಬಾಯಿ ಬೀಸಿದ ಮೇಲೆ ಅವರಿಗೆ ಗೊತ್ತಾಯ್ತು, ಇನ್ನು ಸುಮ್ಮನಿರುವುದಲ್ಲ, ಸತ್ತವ ಹೇಗೂ ಸತ್ತು ಹೋದ, ಈ ರಾಜ್ಯಾಧಿಕಾರವನ್ನು ವಹಿಸಿಕೊಂಡು ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಜಾಂಬವಂತ ಹಿರಿಯರೆಲ್ಲ. ಈಗ ಆ ಹಿರಿಯರು ಅದಕ್ಕೆ